MTR ಗುಲಾಬ್ ಜಾಮೂನನ್ನು ಒಂದು ಚೂರು ಒಡೆಯದೆ ಹಾಗೆ ಪರ್ಫೆಕ್ಟಾಗಿ ಮೆದುವಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗಬೇಕಾ? ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ. ಹೇಗಿದ್ರಲ್ಲ? ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲನ ತಿಂದು ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ನನ್ನ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ಸಿಂಪಲ್ ಆಗಿರುವಂಥ ಸ್ವೀಟ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ ಪರ್ಫೆಕ್ಟಾಗಿ MTR ಗುಲಾಬ್ ಜಾಮೂನನ್ನು ಒಂದು ಚೂರು ಒಡೆಯದ ಹಾಗೆ ಸುಲಭವಾಗಿ ಮೃದುವಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ನೀವೇನಾದರೂ ಗುಲಾಬ್ ಜಾಮೂನನ್ನು ಮಾಡಲಿಕ್ಕೆ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ರೆಸಿಪಿನ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನನ್ನೆಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಆ್ಯಕ್ಚುಲಾಗಿ MTR ಗುಲಾಬ್ ಜಾಮೂನ್ ಮಾಡೋದು ತುಂಬಾ ಸುಲಭ. ಆದರೂ ಕೆಲವರು ಫೇಲ್ ಯಾಕಾಗ್ತಾರೆ ಅಂತಂದರೆ ಮಿಕ್ಸನ್ನು ಅಥವಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಲ್ಲ, ಉಂಡೆನ ಕರೆಕ್ಟಾಗಿ ಮಾಡ್ಕೊಳ್ಳಲ್ಲ. ಇವತ್ತು ನಾನು ಅದೆರಡನ್ನು ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ನೀವು MTR ಗುಲಾಬ್ ಜಾಮೂನ್ ಮಿಕ್ಸನ್ನು ಅಳತೆ ಮಾಡೋಕ್ಕೋಸ್ಕರ ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ. ಯಾಕಂತಂದರೆ MTR ಗುಲಾಬ್ ಜಾಮೂನಿಗೆ ಗುಲಾಬ್ ಜಾಮೂನ್ ಮಿಕ್ಸ್ ಅದೆಷ್ಟಿರುತ್ತೋ ಅದರ 1/4 ಕಪ್ಪಷ್ಟು ನಾವು ನೀರನ್ನು ಹಾಕಿ ಕಲಿಸ್ಬೇಕು. ಇವಾಗ ಈ ಹಿಟ್ಟನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಎಕ್ಸಾಕ್ಟಾಗಿ 1 ಕಪ್ ಹಿಟ್ಟಿತ್ತು. ಇದಕ್ಕೆ 1/4 ಕಪ್ಪಷ್ಟು ನೀರನ್ನು ಅದೇ ಕಪ್ಪಲ್ಲಿ ಮೆಷರ್ ಮಾಡಿ ಹಾಕ್ತಾ ಇದ್ದೇನೆ. ಹಿಟ್ಟು ಎಷ್ಟಿದೆಯೋ ಅದರ 1/4ರಷ್ಟು ನೀರನ್ನು ತಗೋಬೇಕು. ಆದ್ದರಿಂದ ಇದನ್ನ ಒಂದು ಕಪ್ಪಿಗೆ ಹಾಕಿ ಮೆಷರ್ಮೆಂಟ್ ಮಾಡಿಕೊಂಡೇ ನೀವು ನೀರನ್ನು ಹಾಕ್ಕೊಳ್ಳಿ. ಆವಾಗ ಹಿಟ್ಟು ಕರೆಕ್ಟಾಗಿ ನಮಗೆ ಕಲಿಸ್ಕೊಳ್ಳೋಕ್ಕಾಗುತ್ತೆ, ಕರೆಕ್ಟಾಗಿ ಹದಕ್ಕೆ ಬರುತ್ತೆ. ಹಿಟ್ಟನ್ನು ಕಲಿಸುವಾಗ ಕೂಡ ಅಷ್ಟೇ ತುಂಬಾ ನಾದಿ ಒತ್ತಿ ಬಡ್ದು ಎಲ್ಲ ಕಳಿಸ್ಕೊಳ್ಳೋ ಅಗತ್ಯ ಇಲ್ಲ. ಮೆದುವಾಗಿ ಕಲಸಿ ಅದನ್ನ ಈ ಥರ ಉಂಡೆ ಮಾಡಿಕೊಂಡು ಕೊನೆಗೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಕೊನೆಗೊಂದ್ಸರಿ ನೀವು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅದಾದ ನಂತರ ಒಂಚೂರು ಉಂಡೆ ಕಟ್ಕೊಂಡು ನೋಡಿ ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತಂದರೆ ಉಂಡೆ ನಮ್ಮದು ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. ಇದನ್ನ 5 ನಿಮಿಷ ಬಿಟ್ಬಿಡಬೇಕು. ಜೊತೆಗೆ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ಪಷ್ಟು ಗುಲಾಬ್ ಜಾಮೂನ್ ಮಿಕ್ಸ್ ಇದ್ದರೆ 2 ಕಪ್ಪಷ್ಟು ಸಕ್ಕರೆ ತಗೋಬೇಕು. ಪಾಕಕ್ಕೆ 2 ಕಪ್ಪಷ್ಟು ನೀರು ತಗೋಬೇಕು. 2 ಕಪ್ಪಷ್ಟು ಸಕ್ಕರೆ, 2 ಕಪ್ಪಷ್ಟು ನೀರು. ಅದಾದ ನಂತರ ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ. ನಿಮ್ಮಲ್ಲಿ ರೋಸ್ ವಾಟರ್ ಅಂದರೆ ಮುಖಕ್ಕೆಲ್ಲ ಹಚ್ಕೊತೀವಲ್ವ, ಆ ಥರ ರೋಸ್ ವಾಟರ್ ಗುಲಾಬಿದು ನೀರಿದ್ದರೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಅದಾದ ನಂತರ ಕೇಸರಿ ಪೌಡರನ್ನು ಚೂರು ಹಾಕ್ಕೊತಾ ಇದ್ದೀನಿ. ಸೂಪರ್ ಆಗಿರುವಂತಹ ಕಲರ್ ಬರುತ್ತೆ ಗುಲಾಬ್ ಜಾಮೂನ್ದು. ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ. ಈ ಪಾಕನ ನಾವು ಬಿಸಿ ಮಾಡ್ಕೋಬೇಕು. ಪಾಕ ಚೆನ್ನಾಗಿ ಕುದಿಬೇಕು. ಈ ಸಕ್ಕರೆ ಪಾಕ ಕೈಯಲ್ಲಿ ಅಂಟ್ಕೊಳ್ಳೋ ಥರ ದಪ್ಪ ಆಗಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿದು ಒಂದು 4ರಿಂದ 5 ನಿಮಿಷ ಸಾಕು. ದೊಡ್ಡ ಉರಿಯಲ್ಲಿಟ್ಟು ಕುದಿದ್ರೆ ಪಾಕ ರೆಡಿ ಆಗುತ್ತೆ. ಪಾಕ ರೆಡಿ ಆದ ನಂತರ ಅದನ್ನ ಕೆಳಗೆ ಇಳಿಸ್ಬಿಟ್ಟು ಬಿಟ್ಬಿಡೋಣ. ಇವಾಗ ನಾವು ಉಂಡೆ ಕಟ್ಕೊಳ್ಳೋಣ. ಗುಲಾಬ್ ಜಾಮೂನ್ದು ಉಂಡೆನ ಮಾಡ್ಕೊಳ್ಳೋಣ. ಕೈಗೆ ತುಪ್ಪ ಅಥವಾ ಎಣ್ಣೆ ಹಚ್ಚಿನೇ ನೀವು ಗುಲಾಬ್ ಜಾಮೂನ್ದು ಉಂಡೆನ ರೆಡಿ ಮಾಡ್ಕೋಬೇಕು. ಯಾಕಂತಂದರೆ ಇಲ್ಲದಿದ್ದರೆ ನೀವು ಉಂಡೆಯಲ್ಲಿ ಕ್ರ್ಯಾಕ್ಸ್ ಬಂದರೆ ಗುಲಾಬ್ ಜಾಮೂನ್ ಒಡೆಯುತ್ತೆ. ಹಿಟ್ಟು ಕಲಿಸೋದು ಎಷ್ಟು ಮುಖ್ಯನೋ ಉಂಡೆ ನಾವು ಮಾಡುವಾಗ ಒಂದು ಚೂರು ಕ್ರ್ಯಾಕ್ ಆಗದಾಗೆ ನೋಡಿ ನೀಟಾಗಿ ಉಂಡೆ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಆವಾಗ ನಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಗುಲಾಬ್ ಜಾಮೂನು ಬರುತ್ತೆ. ಉಂಡೆಯಲ್ಲಿ ಕ್ರ್ಯಾಕ್ಸ್ ಇರಬಾರ್ದು. ನೀವು ಒತ್ತಿ ರೌಂಡ್ ಮಾಡೋ ಅವಶ್ಯಕತೆ ಏನಿಲ್ಲ. ಮೃದುವಾಗಿ ನಾವು ಕೈಯಲ್ಲಿ ಉಂಡೆ ಮಾಡಿಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಹಿಟ್ಟು ಕಲಿಸೋದು ಕರೆಕ್ಟಾಗಿದ್ದರೆ ಉಂಡೆ ನೀಟಾಗಿ ಬರುತ್ತೆ. ಏನು ದೊಡ್ಡ ಕಷ್ಟದ ಕೆಲಸ ಅಲ್ಲ. ನೋಡಿ ಎಷ್ಟು ನೀಟಾಗಿ ಸ್ಮೂತಾಗಿ ಒಂದು ಚೂರು ಕ್ರ್ಯಾಕ್ ಇಲ್ಲದ ಥರ ಉಂಡೆನ ಮಾಡ್ಕೊಂಡಿದ್ದೀನಿ. ಎಲ್ಲ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಉಂಡೆನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಉಂಡೆನ ಫ್ರೈ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿಟ್ಟೇ ಕಾಯಿಸಬೇಕು. ದೊಡ್ಡ ಉರಿಯಲ್ಲಿಟ್ಟು ಕಾಯಿಸುವಂತಿಲ್ಲ. ಎಣ್ಣೆ ಕಾದ ನಂತರ ಇವಾಗ ಉಂಡೆನ ಹಾಕ್ಕೊಂಡು ಮತ್ತೆ ಒಂಚೂರು ಸಿಮ್ ಫ್ಲೇಮಲ್ಲಿಟ್ಟೆ ಅಂದರೆ ಚೂರು ಫ್ಲೇಮನ್ನು ಕಮ್ಮಿ ಮಾಡೇ ಉಂಡೆನ ಫ್ರೈ ಮಾಡ್ಕೋಬೇಕು. ದೊಡ್ಡ ಉರಿ ಇಡುವಂಗೆ ಇಲ್ಲ. ಯಾಕಂತಂದರೆ ದೊಡ್ಡ ಉರಿ ಇಟ್ಟು ನೀವು ಉಂಡೆನ ಕಾಯಿಸ್ಕೊಂಡಾಗ ಉಂಡೆ ಹೊರಗಡೆಯಿಂದ ಕಪ್ಪಾಗುತ್ತೆ, ಒಳಗಡೆಯಿಂದ ಬೇಯಲ್ಲ. ಆದ್ದರಿಂದ ಮೆಲ್ಲ ಉರಿ ಇಟ್ಟೆ ಉಂಡೆನ ನೀಟಾಗಿ ಇದು ಬಂಗಾರದ ಬಣ್ಣ ಅಂದರೆ ಗೋಲ್ಡನ್ ಕಲರ್ ಬರೋ ತನಕ ಕಾಯಿಸ್ಕೋಬೇಕು. ತುಂಬ ಬ್ಲ್ಯಾಕ್ ಅಂದರೆ ತುಂಬ ಬ್ರೌನ್ ಆಗೋದು ಬೇಡ.
ಬ್ರೌನ್ ಆದರೂ ಏನೂ ತೊಂದರೆ ಇಲ್ಲ, ಬಟ್ ಗಟ್ಟಿ ಆಗುತ್ತೆ ಆಮೇಲೆ. ಆದ್ದರಿಂದ ಗೋಲ್ಡನ್ ಕಲರ್ ಬಂದರೆ ಸಾಕು. ನೀವು ಕಾಯಿಸುವಾಗ ಜಾಸ್ತಿ ಹೊತ್ತು ಕಾಯಿಸಿ ಗಟ್ಟಿ ಮಾಡಿಕೊಂಡ್ರೆ ನಾನು ಇವಾಗಲೇ ಹೇಳ್ತೀನಿ ನಿಮಗೆ ಜಾಮೂನು ಗಟ್ಟಿಯಾಗಿ ಬರುತ್ತೆ. ಆದ್ದರಿಂದ ಗೋಲ್ಡನ್ ಕಲರ್ ಬರೋ ತನಕಷ್ಟೇ ಕಾಯಿಸ್ಕೊಳ್ಳಿ. ಪರ್ಫೆಕ್ಟಾಗಿ ಉಂಡೆ ರೆಡಿಯಾಗಿದೆ, ಕಾಯಿಸ್ಕೊಂಡಿದ್ವಿ. ಅದನ್ನ 1 ನಿಮಿಷ ಬಿಟ್ಟು ಕೊನೆಗೆ ನಾವು ಬಿಸಿ ಇರುವಂತಹ ಸಕ್ಕರೆ ಪಾಕದಲ್ಲಿ ಹಾಕ್ಕೋಬೇಕು. ಸಕ್ಕರೆ ಪಾಕ ತಣ್ಣಗಾದ ನಂತರ ಅಲ್ಲ, ಬಿಸಿ ಇರುವ ಸಕ್ಕರೆ ಪಾಕದಲ್ಲಿ ಹಾಕ್ಕೊಂಡು 15ರಿಂದ 20 ನಿಮಿಷ ಬಿಟ್ಟರೆ ಸೂಪರ್ ಆಗಿರುವಂತಹ MTR ಗುಲಾಬ್ ಜಾಮೂನು, ಮೆದುವಾಗಿರುವಂತಹ ಗುಲಾಬ್ ಜಾಮೂನು ರೆಡಿಯಾಗುತ್ತೆ. ನೀವು ಉಂಡೆನ ಹಾಕ್ಕೊಂಡು ಒಂದ್ಸರಿ ಸ್ಪೂನಲ್ಲಿ ಈ ಥರ ಮಾಡ್ಕೊಳ್ಳಿ. ಎಲ್ಲದನ್ನು ಸಕ್ಕರೆ ಪಾಕದಲ್ಲಿ ಮುಳುಗಿಸಿಟ್ಬಿಡಿ. ಚೆನ್ನಾಗಿ ಸಕ್ಕರೆ ಪಾಕ ಎಳ್ಕೊಳ್ಳಿ. 15 ನಿಮಿಷ ಆಗಿದೆ. ಇವಾಗ ನೋಡಿ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಗುಲಾಬ್ ಜಾಮೂನ್ ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತ. ಸೂಪರ್ ಆಗಿರುವಂತಹ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ನಾನೊಂದು ತೋರಿಸ್ತೀನಿ ನೋಡಿ ಎಷ್ಟು ಸೂಪರಾಗಿ ಗುಲಾಬ್ ಜಾಮೂನು ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ, ರುಚಿನೂ ಚೆನ್ನಾಗಿರುತ್ತೆ, ಮೆದುವಾಗಿರುತ್ತೆ, ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ. ನೀವು ಈ ಹಬ್ಬದ ದಿನ ಈ ಥರ ಗುಲಾಬ್ ಜಾಮೂನು ಒಂದ್ಸರಿ ಟ್ರೈ ಮಾಡಿ. ಇವಾಗ ನಾನು ಇದನ್ನ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಇದು ಎಷ್ಟು ಸಾಫ್ಟಾಗಿ ಎಷ್ಟು ಮೆದುವಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಒಂದು ಗುಲಾಬ್ ಜಾಮೂನನ್ನು ತಗೊಂಡಿದ್ದೀನಿ. ಜಸ್ಟ್ ನಾನು ಸಕ್ಕರೆ ಪಾಕದಲ್ಲಿ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಆಗಿದೆ ಅಷ್ಟೇ. ಎಷ್ಟು ಮೆದುವಾಗಿ ಎಷ್ಟು ನೀಟಾಗಿ ಬಂದಿದೆ ನೋಡಿ. ನೀವಿನ್ನು 1 ದಿನ 2 ದಿನ ಬೇಕಾದರೂ ಇಟ್ಟು ತಿನ್ಬೋದು, ಏನೂ ಹಾಳಾಗಲ್ಲ. ಆ್ಯಕ್ಚುಲಿ ಗುಲಾಬ್ ಜಾಮೂನು 1-2 ದಿನ ಏನೂ ಹಾಳಾಗಲ್ಲ, ಸಕ್ಕರೆ ಪಾಕದಲ್ಲಿ ಇರೋದ್ರಿಂದ ನೀವು ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು. ಅದು ಜಾಸ್ತಿ ಹೊತ್ತು ಆಗ್ತಾ ಇದ್ದಂಗೆ ಪಾಕ ಎಳೆದ್ಬಿಟ್ಟು ಇನ್ನೂ ಮೆದುವಾಗಿ ಸೂಪರಾಗಿ ಆಗುತ್ತೆ. ನೀವು ಮಾಡಿದ ಕೂಡಲೇ ಅರ್ಧ ಗಂಟೆ ಒಳಗಡೆ ತಿನ್ನೋದಕ್ಕಿಂತಲೂ 1-2 ಗಂಟೆ 3 ಗಂಟೆ ಬಿಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ MTR ಗುಲಾಬ್ ಜಾಮೂನನ್ನು ಪರ್ಫೆಕ್ಟಾಗಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಆ ಟಿಪ್ಸನ್ನು ಇನ್ನೊಂದು ಸರಿ ಹೇಳ್ತೀನಿ. ಮೊದಲನೆಯದಾಗಿ ನಾವು ಹಿಟ್ಟು ಕಲಿಸುವಾಗ ಗುಲಾಬ್ ಜಾಮೂನ್ ಮಿಕ್ಸ್ ಎಷ್ಟಿರುತ್ತೆ ಅದರ 1/4ರಷ್ಟು ನೀರನ್ನು ಹಾಕಿ ಕಲಿಸ್ಕೋಬೇಕು. ನಿಮಗೆ ಸುಲಭ ಆಗಬೇಕು ಅಂತಂದರೆ 1 ಕಪ್ಪಲ್ಲಿ ಹಾಕಿ ಮೆಷರ್ಮೆಂಟ್ ಮಾಡಿಕೊಂಡು ಅದಾದ ನಂತರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಉಂಡೆ ಮಾಡುವಾಗ ಕೈಗೆ ಒಂದು ಚೂರು ಎಣ್ಣೆನ ಹಾಕ್ಕೊಂಡು ನೀವು ಉಂಡೆನ ನೀಟಾಗಿ ಒಂದು ಚೂರು ಕ್ರ್ಯಾಕ್ ಆಗೋದಾಗೆ ಉಂಡೆ ಮಾಡ್ಕೋಬೇಕು. ಹಿಟ್ಟು ಕಲಿಸುವಾಗ ಕೂಡ ಅಷ್ಟೇ, ಕಲಸಿ ಆದ ನಂತರ ಕೊನೆಯದಾಗಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಹಿಟ್ಟನ್ನು ಕಲಿಸ್ಬಿಟ್ಟು 5 ನಿಮಿಷ ಇಟ್ಬಿಡಿ. ಅದಾದ ನಂತರ ನೀವು ಗುಲಾಬ್ ಜಾಮೂನ್ ಉಂಡೆನ ಫ್ರೈ ಮಾಡುವಾಗ ಉರಿನ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ನೀವು ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರೋ ತನಕ ಅಷ್ಟೇ ಫ್ರೈ ಮಾಡಿ, ಬ್ರೌನ್ ಕಲರ್ ತನಕ ಮಾಡಬೇಡಿ. ಯಾಕಂತಂದರೆ ಜಾಸ್ತಿ ಫ್ರೈ ಮಾಡಿದಷ್ಟು ನಿಮಗೆ ಗುಲಾಬ್ ಜಾಮೂನ್ ಗಟ್ಟಿಯಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನನ್ನ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಈ ಪ್ರಯತ್ನನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.